ಮಣಿಪುರದಲ್ಲಿ ಮಹಿಳೆಯರ ಬೆತ್ತಲೆ ಮೆರವಣಿಗೆ ಬಿಜೆಪಿ ಸರ್ಕಾರದ ಕುಮ್ಮಕ್ಕಿನಿಂದ ನಡೀತಾ ಇರುವಂತಹ ಅನಿಯಂತ್ರಿತ ಜನಾಂಗೀಯ ದ್ವೇಷದ ಗಲಭೆಯನ್ನ ಖಂಡಿಸಿ ಸಮಾನ ಮನಸ್ಕ ಸಂಘಟನೆಗಳ ಜಂಟಿ ವೇದಿಕೆಯ ವತಿಯಿಂದ ನಗರದ ಕ್ಲಾಕ್ ಟವರ್ ಮುಂಭಾಗ ಬೃಹತ್ ಪ್ರತಿಭಟನೆ ನಡೆಯಿತು. ಜಾತ್ಯತೀತ ಪಕ್ಷಗಳು ಮತ್ತು ಸಂಘಟನೆಗಳ ಜಂಟಿ ವೇದಿಕೆಯ ಅಧ್ಯಕ್ಷ ಮಾಜಿ ಸಚಿವ ಬಿ ರಮನಾಥ ರೈ ಪ್ರತಿಭಟನಾ ಸಭೆಯನ್ನ ಉದ್ಘಾಟಿಸಿ ಮಣಿಪುರದಲ್ಲಿ ನಡೀತಾ ಇರುವ ಜನಾಂಗ ದ್ವೇಷದ ಗಲಭೆಯಿಂದ ದೇಶದ ಗೌರವಕ್ಕೆ ಧಕ್ಕೆಯಾಗಿದೆ. ಮತೀಯ ದ್ವೇಷವನ್ನ ಜನರ ತಲೆಗೆ ವ್ಯವಸ್ಥಿತವಾಗಿ ತುಂಬಿಸಿದ ಪರಿಣಾಮ ಇಂದು ದೇಶದಲ್ಲಿ ಕಾಣಿಸ್ತಾ ಇದೆ. ಗುಜರಾತ್ನಲ್ಲಿ ಬಿಲ್ಕಿಸ್ ಬಾನು ಗ್ಯಾಂಗ್ ರೇಪ್ ಪ್ರಕರಣದಲ್ಲಿ ಮೋದಿ ಸರ್ಕಾರ ನಿರ್ಲಜ್ಜವಾಗಿ ನಡೆದುಕೊಂಡಿತ್ತು. ಈಗ ಮಣಿಪುರದಲ್ಲಿ ಅದು ಮರುಕಳಿಸಿದೆ. ಮಣಿಪುರದ ಜನತೆಗೆ ನ್ಯಾಯ ಒದಗಿಸಲು, ಶಾಂತಿ ನೆಲೆಗೊಳಿಸಲು ಎಲ್ಲರೂ ಒಂದಾಗಿ ನಿಲ್ಲಬೇಕಾಗಿದೆ. ಕರ್ನಾಟಕದಲ್ಲಿ ಬಿಜೆಪಿ ಸರ್ಕಾರವನ್ನ ಸೋಲಿಸಿದಂತೆ ಲೋಕಸಭೆ ಚುನಾವಣೆಯಲ್ಲಿಯೂ ನರೇಂದ್ರ ಮೋದಿ ಸರ್ಕಾರವನ್ನ ಸೋಲಿಸಿ ಸರಿಯಾದ ಪಾಠವನ್ನ ಕಲಿಸಬೇಕಿದೆ ಎಂದರು. ಮದರ್ ತೆರೇಸಾ ವಿಚಾರ ವೇದಿಕೆಯ ಅಧ್ಯಕ್ಷರಾದ ರಾಯ್ ಕ್ಯಾಸಲಿನೋ ಮಾತನಾಡಿ, ಮಹಿಳೆಯರ ಬೆತ್ತಲೆ ಮೆರವಣಿಗೆಯಿಂದ ನಾವೆಲ್ಲರೂ ನಾಚಿ ತಲೆ ತಗ್ಗಿಸುವಂತಾಗಿದೆ. ಗಲಭೆ ಶುರುವಾಗಿ 76 ದಿನಗಳಾದರೂ ಪ್ರಧಾನಿಗಳು ಬಾಯನ್ನ ಬಿಚ್ಚಿರಲಿಲ್ಲ. ಈಗ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದ ಮೇಲೆ ದೇಶದಾದ್ಯಂತ ಆಕ್ರೋಶ ವ್ಯಕ್ತವಾದ ಮೇಲೆ 30 ಸೆಕೆಂಡ್ನ ಪ್ರತಿಕ್ರಿಯೆ ನೀಡಿ ಮೊಸಳೆ ಕಣ್ಣೀರನ್ನ ಸುರಿಸಿದ್ದಾರೆ. ದೇಶದ ಜನತೆ ಇದಕ್ಕೆ ತಕ್ಕ ಉತ್ತರ ನೀಡಲಿದ್ದಾರೆ ಎಂದರು. ಡಿವೈಎಫ್ಐ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ, ರೈತ ಸಂಘದ ಸನ್ನಿ ಡಿಸೋಜಾ, ಕೆಥೋಲಿಕ್ ವುಮೆನ್ಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷ ಗ್ರೇಟಾ ಪಿಂಟೋ, ಸಿಪಿಐ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಬಿ ಶೇಖರ್, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶಾಲೆಟ್ ಪಿಂಟೋ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದರು. ಭಾರಿ ಸಂಖ್ಯೆಯಲ್ಲಿ ಮಹಿಳೆಯರು ಪಾಲ್ಗೊಂಡಿದ್ದರು. ನಮ್ಮೆಲ್ಲರ ನೆಚ್ಚಿನ ನೊರಿನ್ ಪಿಂಟೋರ್ ಅವರಿದ್ದಾರೆ. ಅದೇ ರೀತಿ ವಾಸ್ತೆ ಉಚ್ಚಿಲ್ರವರು ನಮ್ ಜೊತೆ ಇದ್ದಾರೆ. ಅದೇ ರೀತಿ ಜನಪರ ಕೊಡ್ಲೇಬೇಕು. ನಮ್ಮ ಬಾನಿಪುರ್ ರಾಜ್ಯದ ಮುಖ್ಯಮಂತ್ರಿ ಅವರು ರಕ್ಷಣೆ ಕೊಡದ ಮೋದಿ ಸರ್ಕಾರಕ್ಕೆ ಅಂತ ಅರ್ಥ. ಒಂದು ವೇಳೆ ನಮಗೆ ಬೇರೆಯವರ ನೋವಿನ ಕಳೆದ ತಿಂಗಳೊಂದು ಬೃಹತ್ ಪ್ರತಿಭಟನೆ ಇದೆ ಸ್ಥಳದಲ್ಲಿ ನಡೆದಿತ್ತು. ಮಣಿಪುರದಲ್ಲಿ ಮಹಿಳೆಯರ ಮೇಲೆ ಅತ್ಯಾಚಾರ ನಡೆದ ವಿಷಯದಲ್ಲಿ ಅವರನ್ನು ಬತ್ತಲೆ ಮೆರವಣಿಗೆ ಮಾಡಿದ ವಿಷಯದಲ್ಲಿ ನಾವೆಲ್ಲರೂ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ರಘು ಎಕ್ಕಾರ್ ಅವರು ಒಂದೆರಡು ನಿಮಿಷ ಮಾತಾಡಿ ಧನ್ಯವಾದ. ಎಂಎಲ್ಎಗಳು ಸರ್ಕಾರದ ವಿರುದ್ಧ ನಿಂತಿದ್ದಾರೆ, ಈ ಅನ್ಯಾಯವನ್ನ ಪ್ರತಿಭಟಿಸಿದ್ದಾರೆ. ಜೊತೆಗೆ ಈಗ ಇದುವರೆಗೂ ಅವರ ಸದಾ ನಾವು ಮಹಿಳಾ ಕಾಂಗ್ರೆಸ್ಸಿನವರು ಇವತ್ತು ಹೇಳಲಿಕ್ಕೆ ನಾಚಿಕೆ ಆಗುತ್ತೆ ನನಗೆ. ನಾನು ಮಹಿಳಾ ಕಾಂಗ್ರೆಸ್ಸಿನ ಅಧ್ಯಕ್ಷತೆ ವಹಿಸಿದ ನಂತರ ನಾವು ಮಾಡಿದ ಪ್ರೊಟೆಸ್ಟ್ಗಳು ಹೆಚ್ಚಿನವು ಎಲ್ಲ ಮಹಿಳಾ ರೇಪ್ ಕೇಸ್ಗಳು. ಇವತ್ತು ನಿರ್ಭಯ ಕೇಸ್ ಆಗ್ಬಹುದು, ಉನ್ನವ ಕೇಸ್ ಆಗ್ಬಹುದು, ಹತ್ರಾಸ್ ಕೇಸ್ ಆಗ್ಬಹುದು, ಬಿಲ್ಕಿಸ್ ಆಗ್ಬಹುದು. ಇವತ್ತು ಮಣಿಪುರದಲ್ಲಿ ನಡೆದಂತಹ ಈ ಒಂದು ಘಟನೆ, ಇದು ಎಲ್ಲ ನಮ್ಮ ಮಹಿಳೆಯರಿಗಾದ ಅನ್ಯಾಯ, ನಾಚಿಕೆಗೇಡು. ನಾವು ರಾಮಾಯಣ ಮಹಾಭಾರತದಲ್ಲಿ ನಾವು ನೋಡ್ತೇವೆ, ನಾವು ದ್ರೌಪದಿಯ ವಸ್ತ್ರಾಭರಣವಾಗುವಾಗ ಯಾವಾಗ ಶ್ರೀಕೃಷ್ಣ ಬಂದು ಆ ಮಹಿಳೆಯನ್ನು ರಕ್ಷಿಸ್ತದೋ ಅಂತ ನೋಡ್ತೇವೆ. ಈ ದೇಶಕ್ಕೆ ನಾವು ಹೆಸರು ಕೊಟ್ಟಿದ್ದೇವೆ. ನಾವು ಪ್ರತಿಯೊಂದು ಬಿಜೆಪಿ ಅವರು ಭಾಷಣ ಬಿಗಿಯುವ ಮೊದಲು ಭಾರತ್ ಮಾತಾ ಕಿ ಜೈ ಹೇಳ್ತಾರೆ. ಅದೇ ಭಾರತ್ ಮಾತದ ಕೈಯ ಕೆಳಗಡೆ ಇರುವ ಈ ಮಣಿಪುರ್ನಂತ ಒಂದು ಸಣ್ಣ ಒಂದು ರಾಜ್ಯದ ಮಹಿಳೆಯರನ್ನು ಬೆತ್ತಲೆಗೊಳಿಸಿ ನಡು ರಸ್ತೆಯಲ್ಲಿ ಹಿಡಿದುಕೊಂಡು ನಡೀತಾರೆ ಸ್ವಾಮಿ. ಇವತ್ತು ಆ ವೈರಲ್ ಆದ ವಿಡಿಯೋನು ನಾವು ನೋಡ್ಲಿಲ್ಲ. ಇವತ್ತು ಮಹಿಳೆಗೆ ಆದ ಅನ್ಯಾಯ, ಮಹಿಳೆ ಆದ ನಮಗೆ ಮಾತ್ರ ಗೊತ್ತು ಸ್ವಾಮಿ. ಯಾವ ರೀತಿ ನಮ್ಮ ಒಂದು ಆತ್ಮರಕ್ಷಣೆಗೆ ನಾವು ಒಂದು ಪಡುವ ಕಷ್ಟ, ಇವತ್ತು ಹಂತದಲ್ಲಿ ಆ ಒಂದು ಬುಡಕಟ್ಟು ಜನಾಂಗದ ಮಹಿಳೆಯರು ಎಷ್ಟು ಒಂದು ನೋವನ್ನು ಅನುಭವಿಸಿದ್ದಾರೆ. ನಮ್ಮ ಪ್ರಧಾನಮಂತ್ರಿ ಹೇಳುತ್ತಾರೆ, ಬೇಟಿ ಬಚಾವೋ ಬೇಟಿ ಪಡಾವೋ. ಸೆಲ್ಫಿ ಅಂತ ಇವರದ್ದು ಸೆಲ್ಫಿ, ತಂದೆಯೊಟ್ಟಿಗೆ ಮಗಳ ಫೋಟೋ. ನಾನು ಪ್ರಧಾನಮಂತ್ರಿಗೆ ಇವತ್ತು ಚಾಲೆಂಜ್ ಆಗ್ತೇನೆ, ತಾವು ಈ ಬೇಟಿ ಬಚಾವೋ ಬೇಟಿ ಪಡಾವೋ ಏನ್ ಹೇಳ್ತೀರಿ? ತಾವು ಮಣಿಪುರಕ್ಕೆ ಹೋಗಿ ಆ ಮಹಿಳೆಯರಿಗೆ ಏನು ಇವತ್ತು ಅನ್ಯಾಯ ಆಗಿದೆ ಅವರೊಟ್ಟಿಗೆ ಸೆಲ್ಫಿ ತೆಗೆದು ಅವರಿಗೆ ಇವತ್ತು ರಕ್ಷಣೆ ಕೊಡುವಂತ ಕೆಲಸವನ್ನು ತಾವು ಇವತ್ತು ಮಾಡ್ಬೇಕಂತ ಈ ದೇಶದ ಪರವಾಗಿ, ಈ ಮಹಿಳೆಯರ ಪರವಾಗಿ ಇವತ್ತು ನಾವು ನಿಮಗೆ ಕರೆ ಕೊಡ್ತಾ ಇದ್ದೇವೆ. ಇವತ್ತು ಮಣಿಪುರದ ಮುಖ್ಯಮಂತ್ರಿ ಅವರು ಏನವರು ಮಾಡ್ತಾ ಇದ್ದಾರೆ? ಇಷ್ಟೊಂದು 2 ತಿಂಗಳಿಂದ ನಾವು ನೋಡ್ತಾ ಇದ್ದೇವೆ. ಇಷ್ಟೊಂದು ದೌರ್ಜನ್ಯ. ಮಹಿಳೆಯರಿಗೆ ಜಾತಿ ಇಲ್ಲ ಸ್ವಾಮಿ, ಮಹಿಳೆಯರಿಗೆ ಧರ್ಮ ಇಲ್ಲ. ಅವಳು ಬರೀ ಮಹಿಳೆ ಮಾತ್ರ. ಅವಳು ಯಾರೇ ಇರ್ಲಿ, ಹಿಂದೂ ಇರ್ಲಿ, ಕ್ರಿಶ್ಚಿಯನ್ ಇರ್ಲಿ, ಮುಸ್ಲಿಂ ಇರ್ಲಿ, ಅಥವಾ ಯಾವುದೇ ಧರ್ಮಕ್ಕೆ ಸೀಮಿತ ಆಗ್ಲಿ, ಮಹಿಳೆ ಅಂತ ಹೇಳಿದ ಮೇಲೆ ಎಲ್ಲರೂ ಒಗ್ಗೂಡಬೇಕು. ಇವತ್ತು
ಬಿಜೆಪಿಯ ಮಹಿಳಾ ಧ್ವನಿ ಎಲ್ಲಿ ಕಾಣುತ್ತಿಲ್ಲ. ಪ್ರತಿರನಿಲ್ಲ, ನಿರ್ಮಲಕ್ಕನಿಲ್ಲ, ಶೋಭಕ್ಕನಿಲ್ಲ, ಯಾರು ಇಲ್ಲ. ಬಹುಶಃ ಅವರಿಗೆ ರಕ್ಷಣೆ ಕೊಡುವವರು ಅವರ ಸರ್ಕಾರದಲ್ಲಿ ಇದ್ದಾರೆ. ಆದರೆ ಅವರ ಸರ್ಕಾರದ ಹೊರಗಿರುವ ಮಹಿಳೆಯರಿಗೆ ರಕ್ಷಣೆ ಕೊಡುವುದು ಯಾರು ಇವತ್ತು? ರಾಜ್ಯದಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ ಇದ್ದಾರೆ. ಬಹುಶಃ ಈ ಘಟನೆಯನ್ನು ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಇಂಥ ಘಟನೆಗಳು ಸುಮಾರು ನಡೆದಿದೆ ಅಂತ ಇರ್ಬೋದು. ಮೊನ್ನೆ ಮಣಿಪುರದಲ್ಲಿ ಹೆಣ್ಮಕ್ಕಳನ್ನ ಬತ್ತಲೆ ಮಾಡಿ ಮೆರವಣಿಗೆ ಮಾಡಿರ್ತಕ್ಕಂಥ ಕುಕ್ಕಿ ಬುಡಕಟ್ಟು ಸಮುದಾಯದ 2 ಜನ ಹೆಣ್ಮಕ್ಕಳನ್ನು, ಅದ್ರ ಜೊತೆಯಲ್ಲಿ ಕೆಲವಾರು ಮಂದಿ ಹೆಣ್ಮಕ್ಕಳನ್ನ ಹತ್ಯೆ ಮಾಡಿದ್ದಾರೆ, ಕೆಲವು ಜನರನ್ನ ಹತ್ಯೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಯ ಪ್ರತಿಕ್ರಿಯೆ ಏನಂತ ಹೇಳಿದ್ರೆ, ಈ ಘಟನೆಗಳು ಈ ರಾಜ್ಯದಲ್ಲಿ ಅನೇಕ ನಡೀತಿದೆ, ತನ್ನ ಸಣ್ಣ ವಿಷಯ ಅಂತ ಹೇಳುವ ರೀತಿಯಲ್ಲಿ ಮಾತಾಡಿದ್ದಾರೆ. ಬಹುಶಃ ಇದನ್ನು ನಾವೆಲ್ಲರೂ ಕೂಡ ಒಕ್ಕಲಿಂದ ಖಂಡಿಸಬೇಕಾದ ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಹುಶಃ ಒಂದು ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಕ್ಕಂಥದ್ದನ್ನ ಜನ ಒತ್ತಾಯ ಮಾಡಿದಾಗ ರಾಜೀನಾಮೆ ಕೊಡ್ತಾರೆ ಅಂತ ನಾವು ತಿಳ್ಕೊಂಡಿವಿ. ಈ ನೈತಿಕ ಹೊಣೆಯನ್ನು ಹೊತ್ತುಕೊಂಡು ಬಹುಶಃ ನಾಚಿಕೆ ಇಲ್ಲದಂತ ಈ ರಾಜ್ಯದ ಮುಖ್ಯಮಂತ್ರಿ ಬಹುಶಃ ಇವತ್ತು ಅಧಿಕಾರಕ್ಕೆ ಅಂಟಿಕೊಂಡಿದ್ದು ಮಾತ್ರವಲ್ಲ, ಅಲ್ಲಿ ನಡೆಯತಕ್ಕಂಥ ಏನು ಘರ್ಷಣೆ ನಿಯಂತ್ರಣ ಮಾಡುವಲ್ಲಿ ವಿಫಲವಾಗಿದೆ. ಮಾತ್ರವಲ್ಲದೆ ಈ ಘರ್ಷಣೆಗಳು ಉಲ್ಬಣ ಸ್ಥಿತಿಗೆ ಬಂದಿರತಕ್ಕಂಥದ್ದು ಕೂಡ ನಾವು ಕಾಣ್ತಾ ಇದ್ದೀವಿ. ಬಂಧುಗಳೇ, ಬಹುಶಃ ಇದನ್ನ ನಾವು ಪ್ರತಿಭಟಿಸಬೇಕಾಗಿದೆ. ಪ್ರಧಾನಮಂತ್ರಿಯವರು ಯಾವುದೇ ಮನ್ ಕಿ ಬಾತ್ ಅವರು ಮಾತಾಡ್ತಕ್ಕಂಥ ಮನುಷ್ಯ, ಆದ್ರೆ ಮನ್ ಕಿ ಬಾತ್ ಮಾತಾಡ್ತಕ್ಕಂಥ ಮನುಷ್ಯ ಬಹುಶಃ ಈ ಒಂದು ಮಣಿಪುರ ಘಟನೆಗೆ ಅವರು ಮೌನವಾಗಿರ್ತಕ್ಕಂಥದ್ದು ಕೂಡ ನಾವು ಕಂಡಿದ್ದೇವೆ. ಮೊನ್ನೆ ಎಲ್ಲರ ಒತ್ತಾಯದ ಮೇರೆಗೆ ಕೆಲವು ಸೆಕೆಂಡ್ ಅವರು ಮಾತಾಡಿದ್ದಾರೆ ಅಂತೇಳಿ ನಾವು ಕಂಡಿದ್ದೇವೆ. ಬಹುಶಃ ಇದು ಕೇವಲ ಜನರ ಕಣ್ಣೊರೆಸ್ತಕ್ಕಂಥ ಕೆಲಸ ಹೊರತು ಬೇರೆ ಯಾವುದು ಅಲ್ಲ ಅಂತ ಹೇಳ್ತಕ್ಕಂಥ ನಾವು ತಿಳ್ಕೊಳ್ಬೇಕಾಗಿದೆ.